ಹಿಡಿತ್ಯಾ? ನೀವು ಈ ರಕ್ತ ಮುಕ್ಕಡದಲ್ಲಿ ಪಾತ್ರ ಮಾಡಿದಿರಿ. ನಿಮ್ಮ ಹೆಸರು ಏನು? ನಿಮ್ಮ ಇದರಲ್ಲಿ ಯಾವ ಪಾತ್ರವನ್ನ ಮಾಡಿದಿರಿ? ಹೇಗೆ ಅನಿಸ್ತು? ಎಲ್ರಿಗೂ ನಮಸ್ತೆ. ನಾನು ಈ ಒಂದು ಪಂಚಲಿಂಗೇಶ್ವರ ನಾಟ್ಯ ಸಂಘಕ್ಕೆ ಏನು ಒಂದು ನುರಿತ ಒಂದು ಕಲಾವಿದರು, ಏನು ಆಸಕ್ತಿ ಉಳ್ಳಂಥ ಯುವಕರು ಎಲ್ಲ ಒಂದು ಸಮೂಹ ಏನಿದೆ, ಅವರೆಲ್ಲ ಒಂದು ಪಾದಗಳಿಗೆ ನಾನು ಮೊದಲಾಗಿ ನಮಸ್ಕರಿಸ್ತೇನೆ. ಯಾಕಂದರೆ ಒಂದು ದ್ರೋಣಾಚಾರ್ಯನ ಪಾತ್ರ ಒಂದು ನನಗೆ ಬಯಸದ ಭಾಗ್ಯ ಅಂತಲೇ ನಾನು ಭಾವಿಸ್ತೀನಿ. ನಾನು ಮೊನ್ನೆ ಒಂದು ಇದರಲ್ಲಿ ಕೂಡ ಬರೆದಿದ್ದೆ. ನಾನು ಇಲ್ಲಿ ನೋಡ್ಕೊತ ಹೋಗ್ತೇನೆ, ಸುಮಾರು ಒಂದು 2-3 ತಿಂಗಳಿಂದ ಕೂಡ ಇವರು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸುಮ್ಮನೆ ನಾನು ಅಲ್ಲಿ ನೋಡ್ತಾ ಹೋಗ್ತಿದ್ದೆ. ಒಂದು ದಿನ ಒಬ್ಬ ಪುಣ್ಯಾತ್ಮರು ನನಗೂ ಕೂಡ ಕಾಲ್ ಮಾಡಿ, ಇಲ್ಲ ನೀವು ಈ ಪಾತ್ರ ಮಾಡ್ರಿ ಅಣ್ಣ, ಮಾಡಿದ್ರೆ ಚೆನ್ನಾಗಿರ್ತಾ ಅಂತ ಹೇಳಿದ್ರು. ಯಾಕಂದ್ರೆ ಮೊದಲು ಬೇರೆ ಯಾರಿಗೂ ಫಿಕ್ಸ್ ಆಗಿದ್ದಂಥ ಪಾತ್ರ 2-3 ನಂತರ ನೇಮ್ ನಂತರ ನನಗೂ ಒಂದು ಅರಸು ಬಂತಿದ್ದು. ಈ ಪಾತ್ರ ಮಾಡಿದ ನಂತರ ನನಗೆ ಭಾಳ ಒಂದು ಹೆಮ್ಮೆ ಮತ್ತು ಒಂದು ಖುಷಿ ಇದೆ. ಆಮೇಲೆ ಒಂದು ಈ ಕಲಾರಂಗದಲ್ಲಿ ಒಂದು ಮಿಂದೆದ್ದಂಥ ಒಂದು ಧನ್ಯತಾ ಭಾವ ನನ್ನಲ್ಲಿ ಮೂಡಿದೆ. ಯಾಕಂದರೆ ಒಂದು ಪ್ರತಿ ಜನ ಒಬ್ಬರು ಕೂಡ ಭೇಟಿ ಆದರೂ ಕೂಡ ಭಾಳ ಚೆನ್ನಾಗಿ ಮಾಡಿದ್ರಿ, ಚಿಕ್ಕದಾಗಿ ಕೂಡ ಭಾಳ ಚೊಕ್ಕವಾಗಿತ್ತು ನಿಮ್ಮ ಪಾತ್ರ ಅಂತ ಹೇಳಿದ್ರು. ಭಾಳ ನಮಗೆ ಒಳ್ಳೆ ಈ ಸಪೋರ್ಟ್ ಭಾಳ ಚೆನ್ನಾಗಿ ಸಿಕ್ತು. ಎಲ್ಲ ಕಲಾವಿದರು ಕೂಡ ಭಾಳ ನಮಗೆ ಒಂದು ಮಟ್ಟಕ್ಕೆ ನಾವು ಮಾಡಿದ್ದೀವಿ ಅನ್ನಪ್ಪ ಅಂದರೆ ಅವರೆಲ್ಲ ಒಂದು ಸಹಕಾರ ಮುಖ್ಯ ಆಗ್ತೈತಿ. ಮತ್ತು ನಾವು ಗುರುಗಳನ್ನು ನಾವು ಏನಾದರೂ ನಮ್ಮ ನಾಟಕದ ನಿರ್ದೇಶಕರಿಗೆ ನಾವು ಅವ್ರಿಗೂ ಕೂಡ ಈ ಸಮಯದಲ್ಲಿ ನೆನೆಸಬೇಕಾಗುತ್ತೆ. ಅವರು ಕೂಡ ಒಳ್ಳೆ ಮಾರ್ಗದರ್ಶನದಲ್ಲಿ ಈ ಒಂದು ನಾಟಕ ಒಂದು ಅಚ್ಚುಕಟ್ಟಾಗಿ ಒಂದು ಅದ್ಭುತವಾಗಿ ಎಲ್ಲರೂ ಕೂಡ ಮನ ಮೆಚ್ಚುವಂತೆ, ಆಮೇಲೆ ಶ್ಲಾಘಿಸುವಂತೆ ಒಂದು ಮೂಡಿ ಬಂದಿದೆ ಅಂತದಕ್ಕೆ ಭಾಳ ಹೆಮ್ಮೆ ಇದೆ. ಇವತ್ತು ಆ ಪಾತ್ರದಲ್ಲಿ ಒಂದು ಎರಡನ್ನ ನಾನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಒಂದು ತುಂಬ ಚೆನ್ನಾಗಿದೆ ಅಂತ ದೃಷ್ಟಿ ಆಗಿದೆ ಅಂತಂದು ನನಗೆ ಮೇಕಪ್ ಇಂದ ಅಂತಂದು ಕೆಲವರು ಹೇಳಿದ್ರು. ಹೇಳೋದಲ್ಲೇ ಆ ದೃಷ್ಟಿ ಕೂಡ ಈಗ ಅನುಭವಿಸ್ತಾ ಇದ್ದೀನಿ ನಾನು. ಆಮೇಲೆ ಇನ್ನೊಂದು ಏನಾದ ಅಂದರೆ ಒಂದು ಸನ್ನಿವೇಶ ಬರ್ತದೆ ನನಗೆ. ಅದು ಲಾಸ್ಟಲ್ಲಿ ದ್ರೋಣಾಚಾರ್ಯರು ಅವರನ್ನ ಶಿರಚ್ಛೇದ ಮಾಡೋಂಥ ಒಂದು ಸನ್ನಿವೇಶ ಬರುತ್ತೆ. ಒಂದು ಹೊಸದಾಗಿ ಬಂದಿದ್ದ ಹುಡುಗನ್ನ ಅವ್ರಿಗೆ ಒಂದು ಡ್ರೆಸ್ ಹಾಕಿ ನಿಲ್ಲಿಸ್ಬಿಟ್ರು. ನಿಲ್ಲಿಸಿಕೊಳ್ಳೆ ಅವ್ನಿಗೆ ಹೇಳಿದ್ರು, ಒಂದು ಹೊಸದು ಮಾಡೋಣ, ನೀನು ಪಾಪ ಒಂದಿನ ಬಂದು ಈ ಥರ ಒಂದು ಅಷ್ಟೇ ಕತ್ತಿಯಿಂದ ಇಷ್ಟು ಮಾಡೋ ಅಂತ. ಅವನು ಯಾವ ರೀತಿ ಒಂದು ಪರಕಾಯ ಪ್ರವಾಸ ಹೋಗುತ್ತಾ ಅಂತಿದ್ರೆ, ನನಗೇನಾದರೂ ಕೂಡ ಅದೇನು ವಿಜ್ಞಾನ ಇಲ್ಲ ಅಂತಿದ್ರೆ ನಾನು ರುಂಡ ಕೂಡ ಆರೋಗ್ತಿದ್ದಾರೆ ಆ ಮಟ್ಟಕ್ಕೆ ಹೊಡೆದ ನನಗೆ ಅವನು. ಈಗಲೂ ಕೂಡ ಅದನ್ನು ಮರಲಾರ್ದಂಥ ಒಂದು ಘಟನೆ ಕೂಡ ಈ ನಾಟಕದಿಂದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದರೂ ಕೂಡ ಒಳ್ಳೆಯ ಅನುಭವ, ಒಂದು ಉತ್ತಮ ಅನುಭವ, ಉತ್ತಮ ಕಲಾ ತಂಡದಾಗ ನಾವು ಇದ್ದೀವಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ತುಂಬ ತುಂಬ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಪಂಚಲಿಂಗೇಶ್ವರ ನಾಟ್ಯ ಸಂಘ. ಸರ್, ಈ ನಾಟಕದಲ್ಲಿ, ಈ ಪೌರಾಣಿಕ ನಾಟಕದಲ್ಲಿ ತಮ್ಮ ಹೆಸರೇನು? ತಾವು ಯಾವ ಪಾತ್ರವನ್ನು ಮಾಡಿದಿರಿ? ಆ ಪಾತ್ರ ನಿಮಗೆ ಹೇಗೆ ಅನಿಸ್ತು? ಮೊದಲು ಎಲ್ಲರಿಗೂ ನಮಸ್ಕಾರ. ನಮ್ಮ ತಂಡಕ್ಕೆ ಪಂಚಲಿಂಗೇಶ್ವರ ನಾಟ್ಯ ಸಂಘಕ್ಕೆ ನಮಸ್ಕಾರ ಹೇಳ್ತಾ, ನನ್ನ ಹೆಸರು ಕಲ್ಲೇಶ ಎತ್ತಿನಮನಿ ಅಂತಂದೇಳಿ. ನಾನು ಶಕುನಿ ಪಾತ್ರನ ಭಾಗವಹಿಸಿದ್ದೆ. ಸುಮಾರು ರಕ್ತರಾತ್ರಿಯಲ್ಲಿ ಒಂದು 8-10 ಪ್ರಯೋಗ ನಾನು ಶಕುನಿ ಪಾತ್ರ ಮಾಡಿದ್ದೇನೆ. ಇದೊಂದು ಹೊಸ ವಿನೂತನ ಒಂದು ನಾಟಕ ಮಾಡ್ಬೇಕಂತ ಭಾಳ ದಿನದ ಆಸೆ ಇತ್ತು. ಯಾಕಂದರೆ ರಕ್ತರಾತ್ರಿ ಸುತ್ತಮುತ್ತಲ ಹಳ್ಳಿಯಲ್ಲಿ ಎಲ್ಲಾನು ಆಡ್ತಿದ್ರೆ ತಿರ್ಗಾ ಮರ್ಗ ಅದನ್ನ ಆಡಿನಪ್ಪ ಅಂತಂದ್ರೆ ಜನಕ್ಕೆ ಬೇಸರ ಆಗುತ್ತೆ. ಒಂದು ಹೊಸದೊಂದು ನಾಟಕ ತೊಗೋಬೇಕು, ಹೊಸದೊಂದು ಪರಿಚಯ ಮಾಡಿಸ್ಬೇಕು ಇಲ್ಲಿ ಊರಲ್ಲಿ ಅಂತಂದೇಳಿ ಈ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ನಾಟಕ ಯಾವ ಥರ ನಾವು ಕೊಟ್ಟರೆ ಅನುಕೂಲ ಅಂತಂದೇಳಿ ವಿಚಾರ ಮಾಡಿ, ಇದು ಸ್ವಲ್ಪ ಹೊಸ ಕನ್ನಡದಲ್ಲಿ ಇರ್ತಕ್ಕಂಥ ನಾಟಕ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅರ್ಥವಾಗುತ್ತೆ ಅಂತ ನಾವು ಈ ನಾಟಕವನ್ನು ಆಯ್ಕೆ ಮಾಡ್ಕೊಂಡಾಗ ಎಲ್ಲ ಪಾತ್ರಧಾರಿಗಳು ಕೂಡ ಈಗ ಹಿರಿಯರು ಕೂಡ ಹಿರಿಯರು ನಮ್ಮ ಸಣ್ಣವರಾಗಿ ನಮ್ಮನ್ನು ನೋಡ್ಕೊಂತ ನಮ್ಮನ್ನು ಕರ್ಕೊಂಡು ಅವ್ರು ಮುನ್ನಡೆಸಿದ್ರು. ಹಿಂಗಾಗಿ ಈ ನಾಟಕ ತುಂಬ ಸಕ್ಸಸ್ ಆಗಲಿಕ್ಕೆ ಕಾರಣ ಆಯಿತು. ಆಮೇಲೆ ಅವರ ಸಹಕಾರ, ಆಮೇಲೆ ಸಣ್ಣವರು ಚಿಕ್ಕವರು ಕೂಡ ನಮ್ಮ ಜೊತೆ ಬೆರೆತು, ಆಮೇಲೆ ಅವರು ಕೂಡ ನಮ್ಮಲ್ಲಿ ಇನ್ವಾಲ್ವ್ ಆಗಿ ನಮಗೆ ಸಹಕಾರ ಕೊಟ್ಟು ಅಗದಿ ಯಶಸ್ವಿಯಾಗಿ ಕಾರಣ ಎಲ್ಲರೂ ಒಂದು ಟೀಮ್ ವರ್ಕ್ ನಾವು ಮಾಡಿದ್ರಿಂದ ಈ ನಾಟಕ ಯಶಸ್ವಿ ಆಯಿತು. ಆಮೇಲೆ ಇದರಿಂದ ಬರ್ತಕ್ಕಂಥ ರೆಸ್ಪಾನ್ಸ್ ಹೆಂಗಿತ್ತು ಅಂತಂದರೆ ಅದು ತುಂಬ ಅದ್ಭುತವಾಗಿತ್ತು. ಇಷ್ಟು ನಾಟಕ ಆಡಿದ್ರು ಕೂಡ ಇಷ್ಟು ರೆಸ್ಪಾನ್ಸ್ ನಮ್ಗೆ ಕೊಟ್ಟಿದ್ದಿಲ್ಲ, ಆಮೇಲೆ ಇಷ್ಟು ಹೊಗಳಿಕೆ ನಮಗೆ ಇದ್ದಿಲ್ಲ. ಈ ನಾಟಕ ಆದಮೇಲೆ ಒಂದೇ ಪ್ರಯೋಗ ಸ್ಟಾರ್ಟಿಂಗ್ ನಾವು ಮಾಡಿದ್ವಿ, ಹೇಗಾಗುತ್ತೋ ಯಾಕಂದರೆ ಹೊಸ ಪ್ರಯೋಗ ಇದು, ಏನು ಚೆನ್ನಾಗಾಗುತ್ತೋ ಇಲ್ಲ ಅಂತ ನಮ್ಗೆ ಅನುಮಾನ ಇತ್ತು. ಆದರೆ ಈ ನಾಟಕ ಮುಗಿದ್ಮೇಲೆ ಅಗದಿ ಒಂದು ಇಷ್ಟು ದಿನ ಆಡಿದ ನಾಟಕಕ್ಕೂ ಈ ನಾಟಕ ಮಾತ್ರ ಭಾಳ ನಮ್ಗೆ ತೃಪ್ತಿ ಅನಿಸ್ತು, ಆಮೇಲೆ ಖುಷಿ ಅನಿಸ್ತು. ಇನ್ನೂ ಇಂಥ ನಾಟಕಗಳನ್ನು ಕೊಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಹುಟ್ಟಿತು. ನಮ್ಮ ಟೀಮ್ ಕೂಡ ಅಷ್ಟು ಭಾಳ ವಿಶ್ವಾಸದಿಂದ, ಆಮೇಲೆ ಭಾಳ ಪ್ರೇಮದಿಂದ ನಮ್ಮನ್ನೆಲ್ಲರೂ ನೋಡ್ಕೊಂಡು ನಮ್ಮ ಟೀಮನ್ನು ಮನೆ ಸದಸ್ಯರು ಹೆಂಗಿರ್ತೀವಿ ಆ ಟೈಪ್ ನಾವೆಲ್ಲ ವರ್ತನೆ ಮಾಡೋದ್ರಿಂದ ಈ ನಾಟಕ ಸಕ್ಸಸ್ ಆಗ್ಲಿಕ್ಕೆ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.